ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸನ್ನು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ. ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಅವರ ಆಲ್ ಇಂಡಿಯಾ ಸ್ಪೀಕರ್ ಕಾನ್ಫರೆನ್ಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗುವಂಥದ್ದು ಇತಿಹಾಸದಲ್ಲಿ. ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಂತ ಇನ್ನೊಂದು ಮೀಟಿಂಗ್ ಇದೆ, ಅದು ಆಫ್ಟರ್ 24th ಇಯರ್ ಆಗುವಂಥದ್ದು. ಈ ಒಂದು ಅವಕಾಶವನ್ನು ಇವತ್ತು ನಮಗೆ ಲೋಕಸಭಾ ಸ್ಪೀಕರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ಕೊಡಬೇಕಂತ ಹೇಳಿಕೊಂಡು ನಾನು ಕೂಡ ಕಳೆದ ವರ್ಷ ಕೂಡ ನಾನು ಮನವಿ ಮಾಡಿದ್ದೆ. ಈ ಒಂದು ಐತಿಹಾಸಿಕವಾದ ಸ್ಪೀಕರ್ ಕಾನ್ಫರೆನ್ಸನ್ನು ನಾವು ಸೆಪ್ಟೆಂಬರ್ 8, 9, 10 ಬೆಂಗಳೂರಿನಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ. 11ನೇ ತಾರೀಕಿಗೆ ಬಂದಂಥ ರಾಷ್ಟ್ರೀಯ ಮಟ್ಟದ ಸ್ಪೀಕರ್ಸ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಗಳನ್ನು ರಾಜ್ಯಕ್ಕೆ ಟೂರ್ ಅಂತ ಒಂದು ದಿವಸ ಇದೆ, ಅದು 11ನೇ ತಾರೀಕಿಗೆ. ಅದರಲ್ಲಿ 2-3 ಜಾಗ, ಮಂಗಳೂರು, ಮೈಸೂರು, ಬೇಲೂರು, ಹಳೆಬೀಡು, ಈ ಮೂರಲ್ಲಿ ಯಾವುದು ಒಂದು ಅವತ್ತು ಅವರಿಗೆ ಹೋಗುವಂಥ ಅವಕಾಶ ನಾವು ಮಾಡಿ ಕೊಡ್ತೇವೆ. ರಾಜ್ಯ ಸರ್ಕಾರ ಕೂಡ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ನನಗೆ ಅತ್ಯಂತ ಸಂತೋಷ. ನನ್ನ ಒಂದು ಸ್ಪೀಕರ್ ಸ್ಥಾನದ ಅವಧಿಯಲ್ಲಿ ನಮಗೆ ಸಿಕ್ಕಿದ್ದು. ವಿಧಾನ ಪರಿಷತ್ತಿನ ಅಧ್ಯಕ್ಷ ಅಂತ ಚೇರ್ಮನ್ ಆಗಿದ್ದ ಬಸವರಾಜ ಹೊರಟ್ಟಿ ಅವರು ಮತ್ತು ನಾವು ಜೊತೆ ಸೇರಿ ಇದನ್ನು ನಾವು ಆಯೋಜಿಸ್ತೇವೆ, ಈ ಒಂದು ಕಾನ್ಫರೆನ್ಸನ್ನು. ಇದರಲ್ಲಿ ಈ ದೇಶದ ಎಲ್ಲ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗಳು, ಈ ದೇಶದ ವಿಧಾನ ಪರಿಷತ್ತಿನ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ಗಳು, ಸೆಕ್ರೆಟ್ರಿ, ಲೋಕಸಭಾ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ರಾಷ್ಟ್ರಪತಿ, ದೇಶದ ಉಪರಾಷ್ಟ್ರಪತಿ ಮತ್ತು ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಹೌಸ್ ಅವರು, ಇನ್ನಿತ ಗಣ್ಯ ಅತಿಥಿಗಳು ಇವತ್ತು ಭಾಗವಹಿಸಲಿದ್ದಾರೆ. ಕೆಲವೊಂದು ಸಬ್ಜೆಕ್ಟ್ನ ಆಧಾರದ ಮೇಲೆ ಈ ಕಾನ್ಫರೆನ್ಸ್ ಮತ್ತು ಚರ್ಚೆ ನಡೀತದೆ. ಭವಿಷ್ಯ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಸಂಸದೀಯ ನಿಯಮಗಳನ್ನು ಹೇಗೆ ಅನುಷ್ಠಾನ ಬಲಿಷ್ಠಗೊಳಿಸುವಂಥದ್ದು, ಅದು ಇನ್ನಷ್ಟು ಉತ್ತಮವಾಗಿ ಇದನ್ನು ವಿಧಾನಸಭೆ ಮತ್ತು ಕೌನ್ಸಿಲ್ ಅಥವಾ ಇನ್ನಿತರ ಅಧಿವೇಶನ ನಡೆಸುವಂಥದ್ದು, ಸ್ಪೀಕರ್ಗಳ ಪಾತ್ರಗಳೇನು ಮತ್ತು ಪ್ರಸ್ತುತವಾದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ವಿಷಯವನ್ನು ಇಟ್ಟುಕೊಂಡು ನಾವು ಚರ್ಚೆಯನ್ನು ನಾವು ಆಯೋಜಿಸಿದ್ದೇವೆ. ಆ ವಿಚಾರ ಯಾವುದಂತ ಹೇಳಿಕೊಂಡು ನಾವು ಮತ್ತು ಲೋಕಸಭೆಯ ಸ್ಪೀಕರ್ ಚರ್ಚೆ ಮಾಡಿಕೊಂಡು ಅದರ ಮುಂದಿನ ತೀರ್ಮಾನ ನಾವು ಗೊಳಿಸ್ತೇವೆ. 2-3 ಸ್ಥಳ ಕೂಡ ನಾವು ನಿಗದಿಪಡಿಸಿದ್ದೇವೆ. ಅದರಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಅದನ್ನು ನಾವು ಆಯೋಜಿಸ್ತೇವೆ. 8ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ ಮುಖ್ಯಮಂತ್ರಿಗಳು, ಲೋಕಸಭಾ ಸ್ಪೀಕರ್ ಅವರ ಸಮ್ಮುಖದಲ್ಲಿ ಉಪಮುಖ್ಯಮಂತ್ರಿ ಸೇರಿಕೊಳ್ಳೋದಕ್ಕೆ ಚಾಲನೆ ಕೊಡ್ತಾರೆ. ಉದ್ಘಾಟನೆ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಹೋಗಿದ್ದೇವೆ. ಇಟ್ಸ್ ಒನ್ ಡೆಲ್ಲಿ, ಅದರ ಮುಂಚೆ ರಾಜಸ್ಥಾನ್. ಅದು ಈ ಕಾನ್ಫರೆನ್ಸ್ ದಟ್ ಇಸ್ ಒನ್ ಅಮೆರಿಕಾ, ಆರ್ಗನೈಸ್ಡ್ ಬೈ ದೋಸ್ ಪೀಪಲ್. ಇಲ್ಲಿ ದಿಸ್ ಟೈಮ್ ಇಸ್ ಬಾರ್ಬುಡಸ್. ಟೋಟಲಿ ಜನಪ್ರತಿನಿಧಿ ಸದಾ ನಮಗೊಂದು 300 to 350. ದೆನ್ ನಮ್ಮ ಉದ್ಘಾಟನೆ ಮತ್ತು ಸಮರ್ಪಣಾ ಸಮಾರಂಭ ಎಲ್ಲ MLAಗಳನ್ನೆಲ್ಲ ಕರಿತೇವೆ. ಬಟ್ ಕಾನ್ಫರೆನ್ಸಿಗೆ ಅಂತೇಳಿ ದೇ ಆರ್ ಲಿಮಿಟೆಡ್ ಬರ್ತಾರೆ.
is the chairman of the house. Because of your initiative, this was organized here. Yeah, I took from 2 years. Every time I go to Delhi, I ask this. You should get an opportunity for us. ಇದು ಕರ್ನಾಟಕದಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಆಗಲೇ ಇಲ್ಲ. ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಸಪ್ರೇಟ್ ಒಂದು ನಡೀತದೆ. ದ್ಯಾಟ್ ಈಸ್ ಇದು 24 years ಬ್ಯಾಕ್ ಆಯಿತು, 24 ವರ್ಷಗಳು ಸ್ಪೀಕರ್ಸ್ ಕಾನ್ಫರೆನ್ಸ್. ಸೊ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಅದು ತಾವು ಹೇಳಿದ್ದು. ಇಟ್ಸ್ ಎ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ದಟ್ ಈಸ್ ಆನ್ ನವೆಂಬರ್. ಅದು ಪ್ರತಿಯೊಂದು ದೇಶದಲ್ಲಿ ಒಂದು ಕಡೆ ಇರ್ತದೆ. ಅದು ಕಳೆದ ವರ್ಷ ಇಲ್ಲಿ ಆಯಿತು, ಆಸ್ಟ್ರೇಲಿಯಾ. ಅದಕ್ಕಿಂತ ಮುಂಚಿನ ವರ್ಷ ಇಟ್ ವಾಸ್ ಇನ್ ಗಾನಾ. ದಿಸ್ ಇಯರ್ ಇಟ್ ಈಸ್ ಇನ್ ಬಾರ್ಬಡೋಸ್. ಅದಕ್ಕಿಂತ ಮುಂಚೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ನ ಸ್ಪೀಕರ್ಸ್ ಕಾನ್ಫರೆನ್ಸ್ ನಡೀತದೆ. ಇದು ಕೆಲವೊಂದು ಬೇರೆ ರಾಷ್ಟ್ರಗಳು ಕೂಡ ನಾವು ಆಹ್ವಾನಿಸ್ತೇವೆ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್ ಆಫ್ ದಿ ಹೌಸ್, ಡೆಪ್ಯೂಟಿ ಚೇರ್ಮನ್, ಸೆಕ್ರೆಟರಿಗಳು, ಪಾರ್ಲಿಮೆಂಟ್ರಿ ಸೆಕ್ರೆಟರಿ, ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸೆಕ್ರೆಟರೀಸ್ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು. ಬೇರೆ ದೇಶಗಳಿಗೆ ಇನ್ವೈಟ್, ದೇ ವಿಲ್ ಕಮ್. ಹೌದು, ಒಂದು ಸಹ ನಮಗೆ ಸಬ್ಜೆಕ್ಟ್ ಇರ್ತದೆ. ಒಂದು ಕೀನೋಟ್ ಸ್ಪೀಕರ್ಸ್ ಅಂತ ಇರ್ತದೆ, ಮತ್ತು ನಮ್ಮ ಸ್ಪೀಕರ್ ಮಧ್ಯದಲ್ಲೇ ಡಿಸ್ಕಷನ್ಸ್ ಇರ್ತದೆ. ಒಂದು ಸಬ್ಜೆಕ್ಟ್ ಕೊಟ್ಟು ಅವರವರು ತಮ್ಮ ಸಬ್ಜೆಕ್ಟನ್ನು ನಾವು ಅಲ್ಲಿ ಟೈಮ್ ಲಿಮಿಟಲ್ಲಿ ವಿ ಹ್ಯಾವ್ ಟು ಪ್ರೆಸೆಂಟ್ ಅವರ್ ಪೇಪರ್ಸ್. ಅದಕ್ಕೆ ದ್ಯಾಟ್ ಸಬ್ಜೆಕ್ಟ್ ವಿಲ್ ಬಿ ಡಿಸೈಡೆಡ್ ಬೈ ನಾವು ಮತ್ತು ಆರ್ಗನೈಸ್ ಮಾಡುವಂಥ ಸ್ಟೇಟ್ ಮತ್ತು ಲೋಕಸಭಾ ಸ್ಪೀಕರ್ಸ್ ಕಚೇರಿ ಫೈನಲ್ ಮಾಡ್ತದೆ. ಅಲ್ಟಿಮೇಟ್ಲಿ ಇಟ್ ಈಸ್ ದೇ ಸೆಲೆಕ್ಟ್ ಇಟ್. ಹೌದು, ನಾನು ರಾಜಸ್ಥಾನದಲ್ಲಿ ಕೂಡ ಮಾಡಿದ್ದೆ, ಡೆಲ್ಲಿಯಲ್ಲಿ ಕೂಡ ಪ್ರೆಸೆಂಟ್ ಮಾಡಿದ್ದೆ. ಅದೇ ಬೆಂಗಳೂರಿನಲ್ಲಿ ಒಂದು ಇಟ್ಸ್ ದ ಫಸ್ಟ್ ಟೈಮ್ ಆಗುವಂಥದ್ದು. ಸೊ ಬರುವಾಗ ನಮ್ಮ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಆ ಒಂದು ಗೌರವ ಮತ್ತು ಭವಿಷ್ಯದ ದಿನಗಳಲ್ಲಿ ಇಟ್ ಈಸ್ ಅನ್ ಇಂಡೈರೆಕ್ಟ್ ಬೆನಿಫಿಟ್ ಫಾರ್ ದ ಟೂರಿಸಮ್. ಇವರು ಬೇರೆ ಬೇರೆ ಕಡೆ ಹೋಗಿ ಕರ್ನಾಟಕದ ಬಗ್ಗೆ ಹೇಳ್ತಾರೆ. ಮತ್ತು ಇದು ಒಂದು ವರ್ಷಕ್ಕೆ ಆಗುವಂಥದ್ದಲ್ಲ, ಇನ್ನು 25 ವರ್ಷ ಇಡೀ ದೇಶದ ನನ್ನ ಮಾಡಿಕೊಳ್ಬೇಕು. ಇಂಥೊಂದು ಕಾನ್ಫರೆನ್ಸ್ ಇಲ್ಲಿ ಬೆಂಗಳೂರಲ್ಲಿ ಆಗಿತ್ತಂತೇಳಿ ಆ ಟೈಪದು ಮಾಡಬೇಕು. ಅಲ್ಲ, ಇಟ್ ಈಸ್ ಒನ್ ಡೇ, ಎನಿ ಒನ್ ಪ್ಲೇಸ್ ವಿ ವಾಂಟ್ ದೆಮ್ ಟು ಸೆಂಡ್. ಆ ಕನ್ವೀನಿಯನ್ಸ್ ಕೂಡ ನೋಡಬೇಕು. ಯಾಕೆ ದೆನ್ ನೆಕ್ಸ್ಟ್ ದೇ ಹ್ಯಾವ್ ಟು ಕಮ್, ಅಗೇನ್ ದೇ ಹ್ಯಾವ್ ಟು ಗೋ. ಸೊ ಎಲ್ಲದಕ್ಕೆ ಅವ್ರಿಗೆ ಫ್ಲೈಟ್ ಇದೆ. ಯಾವುದು ಸಿಂಗಲ್ ಡೇ ಆಗುವಾಗಲ್ಲ, ಇಲ್ಲಿಗೆ ಬಂದು ಇಲ್ಲಿ ಫ್ಲೈಟ್. ನಮ್ಮ ಇಂಟ್ರೆಸ್ಟ್ ಮೈ ಇಂಟ್ರೆಸ್ಟ್ ಏನಿದೆ, ನಾನು ಇಲ್ಲಿ ಮಂಗಳೂರಾದ ಕಾರಣ ಒಂದು ಅವಕಾಶ ಸಿಕ್ಕಿದೆ, ಎಲ್ಲರಿಗೊಂದು ಮಂಗಳೂರು ನೋಡಲಿ ಅಂತ ಹೇಳಿ ಇಲ್ಲಿ ಯಾರು ಬಂದು ನೋಡಿ ಕೂಡ ಇಂಡೈರೆಕ್ಟ್ ಬೆನಿಫಿಟ್ ಫಾರ್ ದಿ ಡಿಸ್ಟ್ರಿಕ್ಟ್. ಯಾಕೆಂತ ಹೇಳಿದರೆ ಅವ್ರು ಬೇರೆ ಕಡೆ ಮಂಗಳೂರು ಈ ರೀತಿ ಇದೆ ಅಂತ ಹೇಳಿಕೊಂಡು ಎಷ್ಟೋ ಜನ ಟೂರಿಸಮ್ ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ ಮತ್ತು ಇಲ್ಲಿಗೆ ಬರ್ತಾರೆ. ಸೊ ಒಂದು ಯೋಚನೆ ಇದೆ. ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ, ನಮ್ಮ ಉಳ್ಳಾಲಕ್ಕೆ ಸಂಬಂಧಪಟ್ಟ ಏನೆಲ್ಲ 5 ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಆಗಬೇಕಾ ಅದೆಲ್ಲವೂ ಕೂಡ 2 ವರ್ಷದಲ್ಲಿ ನಾನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೇನೆ. ಇದಕ್ಕೆ ನಾವು ಒಂದು ಕೃತಜ್ಞತಾ ಒಂದು ಸಭೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 16ನೇ ತಾರೀಕು ಅವ್ರು ಮಂಗಳೂರಿಗೆ ಮತ್ತು ಉಳ್ಳಾಲದ ಉರುಸು ಬರೋ ಸಂದರ್ಭದಲ್ಲಿ ಆಯೋಜನೆ ಮಾಡಬೇಕಂತಂದು ತೀರ್ಮಾನ ಇದೆ. ಆಗುವುದಾದರೆ ನಾವು ಉಳ್ಳಾಲ ತೊಕ್ಕೋಟ್ನಲ್ಲಿ ನಾವು ಮಾಡ್ತೇವೆ. ಯಾಕೆ ನಾವು ಯಾವುದೆಲ್ಲ ನಾನು ಅವತ್ತು ನಾನು ಹೇಳಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ, ಜನ ಕೇಳಿದ್ದಾರೆ, ಕೇಳೋದನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೂಡ ಆಗಿದೆ. ಎಲ್ಲವೂ ಕೂಡ ಸ್ಯಾಂಕ್ಷನ್ ಆಗಿದೆ. ಒಂದು ಕೆಲಸ ಮಾತ್ರ ಡಿಸ್ಕಷನ್ ಹಂತದಲ್ಲಿ ನಮ್ಮ ಕಡಲ್ಕೊರತದು, ಅದು ಕೂಡ 70 ಕೋಟಿದು ನಮಗೆ ಅಪ್ರೂವಲ್ ಆಗಿ ನಮಗೆ ಇವತ್ತು ಫೈನಲ್ ಅಪ್ರೂವಲ್ಗೆ ಬಂದಿದೆ. ಹೇಗೆ ಮಾಡಬೇಕಂತ ಹೇಳಿಕೊಂಡು ನಾನು ಅಧಿಕಾರಿಗಳನ್ನು, CRZ ಅವರನ್ನು, ಅಧಿಕಾರಿಗಳನ್ನು, ಎಕ್ಸ್ಪರ್ಟ್ಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕರೆಸಿ ಮೀನುಗಾರರ ಜೊತೆ ಮತ್ತು ಸಮುದ್ರದಲ್ಲಿ ವಾಸಿಸುವ ಜನಸಂಘ ಜೊತೆ ಚರ್ಚೆ ಮಾಡಿಕೊಂಡು ಅವರ ಅಭಿಪ್ರಾಯ ತೆಗೆದುಕೊಂಡೇ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಇದೇ ವಾರದಲ್ಲಿ ನಾನು ಮೀಟಿಂಗನ್ನು ಇಟ್ಕೊಂಡಿದ್ದೇನೆ. ಶೋರ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ, ಆ ಕಮಿಟಿಯನ್ನು ಇಲ್ಲಿಗೆ ಕರೆಸಿ ಮೆರಿಟೈಮ್ ಬೋರ್ಡು, CRZ, ಜಿಲ್ಲೆಯ ಆಫೀಸರ್ಸ್ ಮತ್ತು ಊರವರು ಇವರು ಇದ್ದುಕೊಂಡೇ ಪ್ಲ್ಯಾನ್ ಮಾಡಬೇಕಂತ ನಾನು ಹೇಳಿದ್ದೇನೆ.
ಯಾಕಂತ ಹೇಳಿದರೆ ಇವತ್ತು ಒಂದೊಂದು ಸಮುದ್ರ ಒಂದೊಂದು ರೀತಿ ಇದೆ. ಮಂಗಳೂರಿನ ಚಿತ್ರಣ ಬೇರೆ, ಉಳ್ಳಾಲದ ಫೋರ್ಸೇ ಬೇರೆ, ಇದರಲ್ಲಿ ಉಳ್ಳಾಲದಲ್ಲಿ ಸೋಮೇಶ್ವರ ಫೋರ್ಸೇ ಬೇರೆ ಇರ್ತದೆ. ಅದಕ್ಕೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಅವರು ಜನರ ಅಭಿಪ್ರಾಯ ತೆಕ್ಕೊಂಡು ನಾವು ಕೆಲಸ ಮಾಡಬೇಕು. ಎರಡನೇದು, ಫಸ್ಟ್ ಟೈಮ್ ಯಾವಾಗ ಕೂಡ ಕಡಲ್ ಕೊರತೆ ಆದ ನಂತರ ಅಲ್ಲಿ ಕಲ್ಲು ಹಾಕ್ಲಿಕ್ಕೆ ಹೊರಡೋದು. ಈ ಸಲ ನಾವು ಲಾಸ್ಟ್ ಟೈಮ್ ಎಲ್ಲ ಡೇಂಜರ್ ಸ್ಪಾಟ್ ಏನಿದೆ ಅದನ್ನು ನೋಡಿಕೊಂಡು ಎಲ್ಲದಕ್ಕೆ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಆಗಿದೆ. ಮುಂದಿನ ವಾರದಲ್ಲಿ ಆ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ. ಅದು ಕೋಟೆಪುರದ ಒಂದು ಭಾಗ ಇದೆ, ಬೊಂಗೇರಪಟ್ಟಣದ ಒಂದು ಪೀಸ್ ಇದೆ, ನಮ್ಮ ಕೈಕೋ ಸೀಗ್ರೌಂಡಲ್ಲೊಂದು ಭಾಗ ಇದೆ, ಮತ್ತು ನಮ್ಮ ಉಚ್ಚಿಲ ಸೋಮೇಶ್ವರ 5 ಸ್ಪಾಟ್ನಲ್ಲಿ ಡೇಂಜರ್ ಸ್ಪಾಟ್ನಲ್ಲಿ ಅದನ್ನು ಪ್ರೊಟೆಕ್ಷನ್ ವರ್ಕ್ ಮಾಡಲಿಕ್ಕೆ ಟೆಂಡರ್ ಮುಖಾಂತರ ಮಾಡಿಕೊಂಡು ಟೆಂಡರ್ ಕೂಡ ಅಲರ್ಟ್ ಆಗಿದೆ. ಮುಂದಿನ ದಿನ ಅದನ್ನು ಚಾಲನೆ ನಾವು ಅದನ್ನು ಕೊಡ್ತೇವೆ. ಹೌದು, ಟೆಟ್ರಾಪಾಡ್ ಒಮ್ಮೆ ಹಾಕಿದರೆ ಸಾಕಾಗೋದಿಲ್ಲ, ಪ್ರತಿ ವರ್ಷ ಕೂಡ ಅದು ಮೇಂಟೈನ್ ಮಾಡಬೇಕು. ಇವತ್ತು ನಮ್ಮ ಬಾಂಬೆ ಮ್ಯಾರೈನ್ ಡ್ರೈವಲ್ಲಿ ಅವರು ಎಷ್ಟೇ ಪ್ರೊಟೆಕ್ಷನ್ ವಾಲ್ ಟೆಟ್ರಾಪಾಡ್ ಹಾಕಿಸ್ ಕೂಡ ವರ್ಷಕ್ಕೆ ಎಷ್ಟೋ ಡಂಪ್ ಮಾಡ್ತಾರೆ. ಯಾಕೆ? ದಿಸ್ ವಾಟರ್ ಕಮ್ಸ್ ಆ್ಯಂಡ್ ಟೇಕ್ಸ್ ದಿ ಸ್ಯಾಂಡ್. ಬಂದು ಸ್ಯಾಂಡ್ ತೆಗಿತದೆ, ಕಲ್ಲು ಮೆಲ್ಲ 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 ಮೆಲ್ಲನೂ ಒಳಗೆ ಕೊಡು, ನಮ್ಗೆ ಗೊತ್ತಾಗೋದಿಲ್ಲ ಅದು ಹೋಗುವಂಥದ್ದು. ಮತ್ತೆ ನೋಡೋಕೆ ಕಲ್ಲು ಕಾಣೋದಿಲ್ಲ ಅಲ್ಲಿ. ವಾಟ್ ಇಸ್ ಅಂಡರ್ ದಿ ಇದು. ಸೊ ಅಲ್ಟಿಮೇಟ್ಲಿ ಎವ್ರಿ ಇಯರ್ ದೇ ಮೇಂಟೈನ್. ಸೊ ನಾವೊಂದು ನಾನು ಅದಕ್ಕೆ ಇವತ್ತು ಹೇಳಿದ್ದೇನೆ, ನಾವೊಂದು ಪರ್ಮನೆಂಟ್ ಸಿ ವಾಲ್ ಅಂತ ಪ್ರೊಟೆಕ್ಷನ್ ಮಾತ್ರಲ್ಲ, ಎವ್ರಿ ಇಯರ್ ಪೋರ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಇಷ್ಟು ನಾವು ಇಡಬೇಕು ಮೇಂಟೆನೆನ್ಸಿಗೆ ದುಡ್ಡು. ಕೆಲಸ ಬೇರೆ ಡಿಪಾರ್ಟ್ ಮಾಡ್ತಾರೆ ಆ್ಯಂಡ್ ಅವರು ಪೋರ್ಟಿಗೆ ಮಾಡಿ ಹೋಗ್ತಾರೆ. ಪೋರ್ಟ್ ಹತ್ರ ಮೇಂಟೈನ್ ಮಾಡಲಿಕ್ಕೆ ದುಡ್ಡಿಲ್ಲ. ಗೌರ್ಮೆಂಟ್ ಕೇಳಿದರೆ ನೀವು ಯಾಕೆ ಅಂತ ಹೇಳಬೇಕು, ಆದ ನಂತರ ಕೊಡುವಾಗ ಲೇಟ್ ಆಗ್ತದೆ. ಇದೆಲ್ಲ ಈ ಸಲ ಪ್ಲ್ಯಾನ್ ಮಾಡಿಕೊಂಡು ಮೊನ್ನೆ CM ಅವರು ಕೂಡ ಮ್ಯಾರಿಟೈಮ್ ಬೋರ್ಡ್ ಮತ್ತು ಪೋರ್ಟ್ ಮೀಟಿಂಗ್ನಲ್ಲಿ ಮಿನಿಸ್ಟರ್ ಇದ್ದು, ನಾನು ಇರಲಿಲ್ಲ, ಸುಮಾರು 25 ಕೋಟಿ ರೂಪಾಯಿ ವಾರ್ಷಿಕವಾಗಿ ಇದಕ್ಕೆ ತೆಗೆದಿಡಲು, ಅದರ ಇನ್ಕಮಿಂದ ಇದಕ್ಕೆ ಮೇಂಟೆನೆನ್ಸ್ ತೆಗೆದಿಡಲು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದ್ದೇನೆ. ಅದಕ್ಕೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಸುಭಾಷ್ ಶೆಟ್ಟಿ ಮಾಡಬೇಕು BJP ಡೆಲಿಗೇಷನ್ ಬಂದು ಸರಿಯಾಗಿ ಆಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ಅದನ್ನು NIAಗೆ ಕೊಡಬೇಕು, ಯಾಕಂದರೆ ಬೇರೆ ಬೇರೆ ರೀತಿಯಿಂದ ನೋಡಬೇಕಾಗಿದೆ. ಇವ್ರಿಗೆ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಗವರ್ನರ್ಗೆ ಇವತ್ತು ಹೋಗಿ ಇದು ಮಾಡ್ತಾರಂತೆ. ನಿಮಗೆ ಹೇಗೆ ಅನಿಸುತ್ತೆ ಇದು? ಇದರಲ್ಲಿ ಏನೋ ನೋಡಿದ್ದೀರಾ ಅಥವಾ ಹೇಗೆ? ಈಗ ಇವರೆಲ್ಲ ಬೇಡಿಕೆ ಏನಿದೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸ್ತದೆ ವಿಶ್ವಾಸ ಇದೆ ನನಗೆ. ನಾವು ಚರ್ಚೆ ಗೌರ್ಮೆಂಟ್ ಟೇಕ್ ಅ ಡಿಸಿಷನ್ ಇದರಲ್ಲಿ. ಆದರೆ ಈಗಾಗಲೇ ಬಹುಶಃ ನಾನು ಈ ಒಂದು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದರ ನಂತರದ ಕೆಲವು ಘಟನೆಗಳಲ್ಲಿ ಅದರೆಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೃತ್ಯ ಮಾಡಿದವರು ಯಾರಿಗೂ ತಪ್ಪಿಸದ ರೀತಿ ನೋಡಿಕೊಳ್ಳದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದ್ದಾರೆ. ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಬಹುಶಃ ಇವತ್ತು ಆ ಪೊಲೀಸ್ ಇಲಾಖೆ ಎಲ್ಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಅದನ್ನು ಈ ಸುಭಾಷ್ ಶೆಟ್ಟಿ ಮಾಡಬೇಕು ಕೇಸಿದ್ದು ಬುಡಕ್ಕೆ ಹೋಗಿ ಅಂದರೆ ಯಾರು ಹಿಂದಿದ್ದಾರೆ ಅಂತ ಮಾಡಬೇಕು, ಎಲ್ಲ ತನಿಖೆ ಮಾಡಲಿ, ಯಾರನ್ನು ಕೂಡ ಬಿಡಬಾರ್ದು. ನೋಡಿ, ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು, ಯಾವುದು ವಿಚಾರ ಸಂಬಂಧಪಟ್ಟಾಗಿ. ಸೊ ಇದು ಕಠಿಣ ಶಿಕ್ಷೆ, ಪತ್ತೆ ಹಚ್ಚೋದು ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲವನ್ನು ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ. ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೂ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು. ಅದಕ್ಕೆ ಪೊಲೀಸವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು. ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವ್ರು ಕೂಡ ಒಂದು ಆತ್ಮಾವಲೋಕನ, ಇಟ್ಸ್ ಜಾಯಿಂಟ್, ಒಬ್ಬರಿಂದ ಆಗುವಂಥ ವಿಚಾರ ಅಲ್ಲ ಅದರಲ್ಲಿ. ಬರೀ ನಿಮ್ಮ ಸ್ಟೇಟ್ಮೆಂಟಿಗೆ ಬಂದಾಗ ಇವ್ರು ಹೇಳಿದ್ದನ್ನು ನೀವು ಹೇಳಿ ಅಂದರೆ ಒಂದು ಸೌಹಾರ್ದ ಇದನ್ನು ಮೇಂಟೈನ್ ಮಾಡಬೇಕು ಅಂತ ನೀವು ಆ ರೀತಿ ಅವ್ರು ಹೇಳಿದ್ದನ್ನು ನೀವು ಹೇಳಿ ನೀವು ಒಂದು ರೀತಿ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗಲಿಲ್ವಾ ನೀವು ಇದರಲ್ಲಿ? ಅಂದರೆ ಇನ್ನೂ ಇದು ಆ್ಯಕ್ಷನ್ ತೊಗೊಳೋಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದನ್ನು ನೀವು ಇದು ಬಿತ್ತರ ಮಾಡಿದ್ದಕ್ಕೆ ಅಂದರೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ದಲ್ಲೂ ನೀವು ಒಂದು ರೀತಿ ಕೈ ಆಡ್ದಂಗೆ ಆಗಲಿಲ್ವಾ ಅಂತ, ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗಲಿಲ್ವಾ? ನೋಡಿ, ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನಂದು ಅಲ್ಲ. ಅದು ನನ್ನ ಜಿಲ್ಲೆಯವರಿಗೆ, ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಅದು ಯಾರಿದ್ದರೂ ಕೂಡ
ಎರಡನೇದು, ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು, ಒಂದು ಸೋದರತೆ, ಒಂದು ಸೌಹಾರ್ದತೆ ಮತ್ತು ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಸತ್ಯವನ್ನು ಹೇಳಿದ್ದೇನೆ. ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ. ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ. ಯಾಕೆ ನಾನು ಯಾರು ಮುಚ್ಚಿಡಬಾರ್ದು ಇದರಲ್ಲಿ. ಅದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ. ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ, ಒಗ್ಗಟ್ಟಿಂದ ಇದ್ದು. ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ, ಅವರಿಗೆ ಅದಾಗಲಿ ಅಂತ. ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ. ನನಗೆ ಸಿಕ್ಕಿದ್ದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ. ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ. ಇದಕ್ಕೆ ಯಾವಾಗ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಯಾರಿದ್ದಾರೆ ಅವರೆಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸ್ನವರು. ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಅವನ ಜಾಮೀನು ಅಲ್ಲ ಇದರಲ್ಲಿ. ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮೇಲೆ ನೇರ ಎಂಕ್ವೈರಿ ಆಗಿ ಇನ್ವೆಸ್ಟಿಗೇಷನ್ ಆಗಿ ನ್ಯಾಯದಾಗಿ ಅವರು ಮತ್ತು ಮುಸ್ತಫಾ ಎಂಬ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ನಂಟಿದ್ದೆ ಅಂತ ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡಿದ್ದಾರೆ. ಈಗ ನಿಮ್ಮ ವಿರುದ್ಧ ತನಿಖೆ ಮಾಡೋದಾದ್ರೆ ಯಾರಿಗೆ, ಸ್ಪೀಕರಿಗೆ ಅನುಮತಿ ಕೇಳಬೇಕು? ನೋಡಿ, ದೇವರಂತ ನನ್ನ ಕ್ಷೇತ್ರ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು, ರಾಜ್ಯಕ್ಕೆ ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಅದರ ತಪ್ಪಂತ ನಾನು ಹೇಳೋದು ಕೂಡ ಇಲ್ಲ. ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡ ತೆಕ್ಕೊಂಡು ಹೋಗ್ಬೋದು. ಅದನ್ನು ಆಲೋಚನೆ ಮಾಡ್ಬೋದು. ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ, ಇನ್ನು ಮೊದಲು ರಾಜಕೀಯವಾಗಿ ತಗೊಂಡು ಹೋಗ್ಬೋದು. ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ. ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ಈ ದೇಶದ ಸ್ವತಂತ್ರ ಅವರಿಗಿದೆ. ಯಾರು ನಂಬ್ತಾರಂತ ಮಾತ್ರ ಮುಖ್ಯ. ನನಗೆ ವಿಶ್ವಾಸ ಇದೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರು, ನನ್ನ ಕ್ಷೇತ್ರದವರು, ಇಷ್ಟು ವರ್ಷ ನಾನು ನೋಡಿದವರು, ನನ್ನ ವ್ಯಕ್ತಿತ್ವ ತಿಳ್ಕೊಂಡವರು, ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ. ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ. ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ. ಅದಕ್ಕೆ ಯಾರು ಟೀಕೆ ಮಾಡ್ತಾರೆ, ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ, ಅದರ ಬಗ್ಗೆ ನಾವು ಹೇಳಿಕೆ ಹೋಗೋದಿಲ್ಲ ಇದಕ್ಕೆ. ಆದಾಗ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ಜನ ನನ್ನನ್ನು ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮಗೆ ವಿಶ್ವಾಸ. ನೋಡಿ, ಅದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಎಟ್ ಆಲ್. ಯಾರ್ಯಾರು ಮಾತಾಡಿದ್ರಲ್ಲ ಅದನ್ನೇ ನಾನು ಇಲ್ಲಿ ಮಾತಾಡೋದಿಲ್ಲ. ನನಗೆ ಫೋನ್ ಬಂದವರು ಸತ್ಯವಾಗಿ ನಾನು ಮಾತಾಡಿದ್ದೇನೆ. ಎಷ್ಟೋ ನೋಡಿ, ಯಾವುದೋ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮುಸ್ತಫಾ ಎಂಬ ವ್ಯಕ್ತಿ ನಡೆಸಿದಾಗ ನೀವು ಮತ್ತು ಇನಾಯತ್ ಅಲಿ ಅವರಲ್ಲಿ ಭಾಗವಹಿಸಿದ್ದೀರಿ. ಯಾರು ಹೇಳಿದ್ದಾರೆ? ಬಿಜೆಪಿ ಜಿಲ್ಲಾಧ್ಯಕ್ಷರು. ನಾನು ಹೇಳ್ದೆ ಅಲ್ಲ ಅಂಥದ್ದು. ನೋಡಿ, ನಾನು ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ, ಇದರಲ್ಲಿ ನನಗೆ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಮ್ಯಾಚಿಗೆ, ಇನ್ನೊಂದು ಕಾರ್ಯಕ್ರಮಕ್ಕೆ, ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಆಹ್ವಾನಿಸ್ತಾರೆ. ನಮ್ಮ ಊರವರಲ್ಲ, ಪರೂರವರು ಕೂಡ ಆಹ್ವಾನಿಸ್ತಾರೆ. ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ. ನಮಗೆ ಯಾವುದು ಅವಕಾಶ ನಮಗೆ ಸಮಯ ಇದೆಯಾ ಆವಾಗ ನಾವು ಹೋಗ್ತೇವೆ, ಇಲ್ಲ ನಾವು ಹೋಗೋದಿಲ್ಲ. ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ಹೋಗಲೂ ಇಲ್ಲ, ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ. ಇದರಲ್ಲಿ ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ, ಇಲ್ಲ ಊರವ್ರು ಬರಬೇಕಂತ ಕೇಳ್ತಾ ಇದ್ದಾರೆ, ಒಮ್ಮೆ ಕೂಡ ಊರಿಗೆ ಬರಲಿಕ್ಕಾಗಲಿಲ್ಲ, ಊರವ್ರ ಅಪೇಕ್ಷೆ ಇದೆ, ನಿಮ್ಮ ನೋಡಬೇಕಂತ ಹೇಳ್ತಾರೆ. ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಒತ್ತಡ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ. ಅದು ನೋಡಿ, ನಮಗೆ ಏನು ಗೊತ್ತದರಲ್ಲಿ, ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ. ನಮಗೇನಿದೆ, ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಒಂದು. ಎರಡನೇದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಸೌಹಾರ್ದ ಸೋದರತೆ ವಾತಾವರಣ ಇರಬೇಕು. ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದಿಷ್ಟೇ, ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ, ನನಗೆ ಈ ಜಿಲ್ಲೆಯ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಸಹೋದರತೆ ಮತ್ತು ಅಭಿವೃದ್ಧಿ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರಿಗೆ ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ. ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು, ಆ ಕೆಲಸ ಯಾರು ಕೂಡ ಮಾಡಬಾರ್ದು. ಇದೆಲ್ಲವೂ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಗೆ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆಯವರಿದ್ದಾರೆ ಎನ್ನುವಂಥ ಇದೇ ರೀತಿ ಪ್ರವೀಣ್ ಇದರಲ್ಲಿ ಕೂಡ ಒಂದಾಗಿತ್ತು. ಆನಂತರ NIA ಕೊಟ್ಟ ನಂತರ ಅದರಲ್ಲಿದ್ದವರೆಲ್ಲ ಸಿಕ್ಕಿಬಿದ್ರು ತುಂಬ ಜನ. ಇಲ್ಲಿ ಕೂಡ NIA ಆಗಬೇಕೆನ್ನುವಂಥ ಡಿಮ್ಯಾಂಡ್ ಇದೆ. ಪೂರಕವಾಗಿ 5 ಲಕ್ಷಕ್ಕೆ ಇದು ಆಗಿಲ್ಲ, ಜಾಸ್ತಿ ವಿದೇಶದಿಂದ ಫಂಡಿಂಗ್ ಆಗಿದೆ, ಹಾಗಾಗಿ ಇದನ್ನು NIA ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾಕೆ ನೋಡಿ, ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷದವರಿದ್ದಾರೆ, ಅವ್ರವ್ರು ಮಾತಾಡಿಕೊಳ್ಳಿ, ನಮ್ಮದೇನು ಪಾತ್ರ ಇದೆ, ನಮಗೇನದಕ್ಕೆ ಅಭ್ಯಂತರ ಇಲ್ಲ. ಅದು ನನ್ನ ಕ್ಷೇತ್ರ ಅಲ್ಲ, ನಾನು ಮಂಗಳೂರಲ್ಲಿದ್ದೇನೆ, ನಾನು ಜಿಲ್ಲೆ ಮತ್ತು ನಾನು ಸ್ಪೀಕರ್ಗೆ ಹೇಳಿದಿಷ್ಟೇ, ನಮ್ಮದೇನು ಅಭ್ಯಂತರ ಇಲ್ಲ. ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ, ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ. ಆದ ಕಾರಣ ಅವ್ರು ಮಾಡಿ ನಾನು ಯಾಕೆ ಆಕ್ಷೇಪ ಮಾಡಬೇಕು? ನಮ್ಗೆ ಏನಾದರೂ ಕೂಡ ನಾನು ಹೇಳ್ದೆ, ಅನ್ನೋದು ಯಾವುದೇ ತನಿಖೆ ಇರಲಿ, ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಇದರಿಂದ ಯಾರೆಲ್ಲ ಇದ್ದಾರಾ, ನೀವೇನೋ ಡೌಟ್, ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ. ಮತ್ತು ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯನು, ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು. ನಾವೆಲ್ಲ ವರ್ಗದವರು, ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು. ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ. ಅದಕ್ಕೆ ಬೇಕಾಗಿ ಸೌಹಾರ್ದತೆ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನೇನು ಒತ್ತಾಯ ಮಾಡಬೇಕು? ಅವ್ರವ್ರು ಕೇಳ್ತಾರೆ ಬೇಡಿಕೆಯನ್ನು, ಸರ್ಕಾರ ಮಾಡ್ತದೆ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಹೇಳಿದಿಷ್ಟೇ, ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದು ಕೆಲಸ ಆಗಲಿ, ಬುಡ ಸಮೇತ ಇದು ನೀವೇನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋ ಕೆಲಸ ಯಾವ್ಯಾವ ತನಿಖೆ ಸಂಸ್ಥೆ ವಹಿಸ್ತದೆ ಆ ವಹಿಸಿದ ಕೆಲಸವನ್ನು ಅವ್ರು ಮಾಡಬೇಕು. ಯಾರು ತನಿಖೆ ಸಂಸ್ಥೆ ಮಾಡಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ದೇವರು ಒಳ್ಳೇದು ಮಾಡಲಿ. ಅಲ್ಲ, ಮತ್ತೆ ಇದಲ್ಲ, ಇದಕ್ಕೆ ಅಕಸ್ಮಾತ್ ಈ ಸಂಬಂಧವಾಗಿ ಪ್ರಶ್ನೆ ಮಾಡಕ್ಕೆ ಕರೆದ್ರೆ ನೀವು ಹೋಗ್ತೀರಾ? ನೋಡಿ, ಏನಿರಲ್ಲ ಪ್ರಶ್ನೆ ಮಾಡ್ತೀವಿ ನೀವು. ನಾವೇನು ಹೇಳ್ತೇವೆ, ಏನಿದೆ ತನಿಖೆನೆಲ್ಲ ಕೂಡ ಮಾಡಲಿ ಅಲ್ಲ. ತನಿಖೆ ಮಾಡಿ ಏನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಇರುವಂಥದ್ದು ಇದಕ್ಕೆ. ಸೊ ನಿಮ್ಮೆಲ್ಲ ಸಹಕಾರ ಇರಲಿ. ಕಾನೂನು ಮತ್ತು ನಿಯಮಕ್ಕೆ ಅನುಗುಣವಾಗಿ ಇವತ್ತು ನಡೀತದೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.